ತ್ರಿವಿಧ ದಾಸೋಹದ ನೆಲದಲ್ಲಿ ಶಿವೈಕ್ಯ ಶಿವಕುಮಾರ ಶ್ರೀಗಳ ಸಂಸ್ಮರಣೆ ಅದ್ದೂರಿಯಾಗಿ ನೆರವೇರಿದೆ. ಮುಂಜಾನೆಯಿಂದಲೇ ವಿಶೇಷ ಪೂಜೆ, ಹೋಮ, ಮಂತ್ರಾಭಿಷೇಕದೊಂದಿಗೆ ಶ್ರೀಗಳ ಭಾವಚಿತ್ರ ಮೆರವಣಿಗೆ ನಡೆದಿದೆ. ಸಿಎಂ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು ಶ್ರೀಗಳ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿದ್ದು, ಸಹಸ್ರಾರು ಭಕ್ತರು ಭಕ್ತಿಭಾವದಲ್ಲಿ ಮಿಂದೆದ್ದಿದ್ದಾರೆ. ಬಂದ ಭಕ್ತರಿಗೆ ಮಠದಲ್ಲಿ ವಿಶೇಷ ಊಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಪರಮ ಪೂಜ್ಯ ನಮಸ್ಕಾರ. ಅಂತಹ ಸನ್ಮಾನ್ಯ ಯಡಿಯೂರಪ್ಪರು ಅವರಲ್ಲಿ ಬಂದು ಆಶೀರ್ವಾದ ಪಡೆದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅವರ ಆಶೀರ್ವಾದ ಮಾಡಿದ್ರೆ ಸಾಕು, ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿತು ಅಂತ ತಿಳ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೋ. ನಾನು ಪೂಜ್ಯರನ್ನು ನೋಡೋಕ್ಕೆ ಬಂದಾಗ ಸುಮಾರು 15-20 ನಿಮಿಷ ಮಾತನಾಡಿ ಒಳಗಡೆ ರೂಮಿಗೆ ಕರ್ಕೊಂಡೋಗಿ ಅವರೇನೇನು ಸಲಹೆಗಳನ್ನು ಕೊಡಬೇಕಾಗಿತ್ತೋ ಆ ಸಲಹೆಗಳನ್ನು ಪ್ರತಿ ಸಂದರ್ಭದಲ್ಲಿ ಕೊಟ್ಟು, ಯಾವ ಸಂದರ್ಭದಲ್ಲೂ ಸಹ ಪ್ರಸಾದ ಸ್ವೀಕಾರ ಮಾಡದೇ ಹೋಗಲಿಕ್ಕೆ ಕೂಡದು ಅಂತೇಳಿ ಪ್ರಸಾದವನ್ನು ಕೊಡಿಸಿ ನಮಗೆ ಕಳಿಸ್ಕೊಡ್ತಿದ್ದಂಥ ನಮ್ಮ ನಡೆದಾಡುವ ದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಹಳ್ಳಿಯ ಮಕ್ಕಳಿಗೆ, ಹಳ್ಳಿಯ ಜನಗಳಿಗೆ ಉದ್ಧಾರ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಬಂದಂತಹ ಅವರು. ಹಾಗೆ ಶ್ರೀ ಮಠದಲ್ಲಿ ಎಷ್ಟೇ ಮಕ್ಕಳು ಬರಲಿ, ಎಷ್ಟೇ ಸಹಸ್ರ ಮಕ್ಕಳು ಬರಲಿ, ಅವ್ರಿಗೆ ಆಶ್ರಯ ಕೊಡಬೇಕು ಅನ್ನುವಂಥದ್ದು ಅವರ ದೊಡ್ಡ ಸಂಕಲ್ಪ ಆಗಿತ್ತು. ಕೊಠಡಿ ಕೊರತೆಯಾದಾಗ ತಾವು ವಾಸಿಸುತ್ತಿದ್ದ ಕೊಠಡಿಯನ್ನೇ ಬಿಟ್ಟು ಕೊಟ್ಬಿಟ್ರು ಮಕ್ಕಳಿಗೆ ಬೇಕು ಅಂತ ಹೇಳಿ. ಆ ರೀತಿಯಲ್ಲಿ ಅವ್ರ ಮಕ್ಕಳಿಗೆ ಅಂದರೆ ಯಾವತ್ತೂ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂತಹ ಅವರು. ಅವ್ರಿಗೊಂದು ಸಂತೋಷ ಯಾವಾಗ ಆಗ್ತಿತ್ತಪ್ಪ ಅಂದರೆ, ಮಠದ ಮುಂದೆ ಅವ್ರ ಆಫೀಸ್ ಮುಂದೆ ಮಕ್ಕಳು ಓಡಾಡ್ತಾ ಇರಬೇಕು, ದನಕರುಗಳು ಓಡಾಡ್ತಾ ಇರಬೇಕು. ಅವೆರಡನ್ನು ನೋಡಿದಾಗ ಅವ್ರಿಗೆ ಅತ್ಯಂತ ಸಂತೋಷ ಆಗ್ತಾ ಇತ್ತು, ಆನಂದ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ಅಂತಹ ಪರಮ ಪೂಜ್ಯರು 111 ವರ್ಷಗಳ ಕಾಲ ತಪೋಜೀವನ, ಸೇವಾ ಜೀವನ, ಕಾಯಕ ಜೀವನವನ್ನು ಮಾಡಿ ಅವರು ಸಂಪೂರ್ಣವಾದಂತಹ ಸಾರ್ಥಕವಾದಂತಹ ಬಾಳನ್ನು ಬದುಕಿದಂತಹ ಅವರು ಇವತ್ತು ನಮಗೆ ಆದರ್ಶ.